ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಮತ್ತಾಯನು ಬರೆದಂಥ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 21 ಮತ್ತು ಸಂತ ಲೂಕರು ಬರೆದಂಥ ಶುಭ ಸಂದೇಶ ಅಧ್ಯಾಯ 12 ವಾಕ್ಯ 34 ತೆಗೆದು ಓದಿ ನೋಡೋಣ. ಅಲ್ಲಿ ಈ ರೀತಿ ಬರೆಯಲಾಗಿದೆ: ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಎಲ್ಲಿದೆ ನಿನ್ನ ನಿಧಿ? ಒಂದು ಕ್ಷಣ ಪರೀಕ್ಷಿಸಿ ನೋಡು. ಒಂದು ಸುಂದರವಾದಂತಹ ಗಾದೆ ಮಾತು, ಅಂದರೆ ಒಂದು ಹಿರಿಯರು ಹೇಳುತ್ತಿರುವಂತಹ ಮಾತು ಈ ರೀತಿ ಇದೆ: ಹಣ 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 ಎಂದಾಗ ಬಾಯಿ ಬಿಡುವುದು ಹೆಣ. ಜ್ಞಾನ ಜ್ಞಾನ ಸುಜ್ಞಾನ ಎಂದು ಮೊರೆ ಹೋದಾಗ ತೆರೆಯುವುದು ನಿನ್ನ ಹೃನ್ಮನ. ಆದ್ದರಿಂದ ಓ ಮನುಜ, ಮರೆಯದಿರು, ಹಣದ ಹಿಂದೆಯೇ ನೀನು ಓಡಾಡಿದರೆ ಆಗುವಿನಿ ಹೆಣ. ಹಣದ ಹಿಂದೆಯೇ ನೀನು ಓಡಾಡಿದರೆ ಆಗುವಿನಿ ಹೆಣ. ಕಾಂಚಾಣಂ ಸರ್ವರೋಗಕ್ಕೂ ಔಷಧಂ ಎಂದು ಮನುಷ್ಯ ಇಂದು ಗೋಗರೆಯುತ್ತಿದ್ದರೆ ಕಾಂಚಾಣ ಪಾಷಾಣ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗಾದೆಯೊಂದು ಹೇಳುವಂತೆ, ಅತಿಯಾದರೆ ಅಮೃತವು ವಿಷವಾದಂತೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ಹಣ, ಐಶ್ವರ್ಯ, ಆಸ್ತಿ, ಅಂತಸ್ತು, ಸಂಪಾದನೆ ಯಾರಿಗೆ ಬೇಡ? ಈ ಆಧುನಿಕ ಪ್ರಪಂಚದಲ್ಲಿ ಹಣದ ಅಗತ್ಯ ಖಂಡಿತ ಇದೆ. ಇದೊಂದು ಅಲ್ಲಗಳೆಯದ ಸತ್ಯವಾಗಿದೆ. ನಮ್ಮ ದಿನನಿತ್ಯದ ಬದುಕಿಗೆ, ಈ ಬದುಕಿನ ಜಟಕಾಬಂಡಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನಮಗೆ ಹಣದ, ಐಶ್ವರ್ಯದ, ಆಸ್ತಿಯ ಪಾಲು ಬಹು ಮುಖ್ಯವಾಗಿದೆ, ಬೇಕಾಗಿದೆ. ಅದು ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕನಿಂದ ಹಿಡಿದು ದೇವರ ಗರ್ಭಗುಡಿಯಲ್ಲಿ ದೇವರನ್ನು ಪೂಜಿಸುವಂತಹ ಅರ್ಚಕನಿಗೂ ಗುರುವಿಗೂ ಈ ಹಣದ ಅಗತ್ಯ ಇದೆ. ಯಾವ ಕ್ಷೇತ್ರವೂ ಹಣದ ಅಗತ್ಯವಿಲ್ಲದೆ ನಡೆಸಲು ಸಾಧ್ಯವೇ ಇಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯೇ, ಈ ಆಸ್ತಿ, ಅಂತಸ್ತು, ಹಣ ಎಷ್ಟರ ಮಟ್ಟಿಗೆ ನನಗೆ ಅಗತ್ಯ? ಮಿತಿಮೀರಿಯೋ ಅಥವಾ ಪರಿಮಿತಿಯಲ್ಲಿಯೋ? ಯೋಚಿಸಿ ನೋಡೋಣ. ದೇವರ ವಾಕ್ಯದ ಆಧಾರದ ಮೇಲೆ ನಾವು ಅದರ ಬಗ್ಗೆ ಯೋಚಿಸಿ ನೋಡೋಣ. ನಾವು ಯಾವುದಕ್ಕೆ ನಮ್ಮ ಜೀವನದಲ್ಲಿ ಪ್ರಾಶಸ್ತ್ಯ ಕೊಡಬೇಕು? ಹಣ ನಮಗೆ ಎಷ್ಟು ಅಗತ್ಯ? ಹಣಕ್ಕಿಂತ ಮೊದಲು ನಾವು ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಎಂದು ನಮಗೆ ಸುಜ್ಞಾನ ಗ್ರಂಥದಲ್ಲಿ ತಿಳಿಸ್ತಾ ಇದೆ. ಸುಜ್ಞಾನ ಗ್ರಂಥ ನಾವು ಓದಿ ನೋಡಿದ್ರೆ, ಸುಜ್ಞಾನ ಗ್ರಂಥ ಅಧ್ಯಾಯ 7 ವಾಕ್ಯ 7ರಿಂದ 11 ನಾವು ಜ್ಞಾನಕ್ಕೆ, ಹಣಕ್ಕಿಂತಲೂ ದೇವರ ಜ್ಞಾನಕ್ಕೆ, ದೇವರಿಂದ ಬರುವಂಥ ಜ್ಞಾನಕ್ಕೆ ಹೆಚ್ಚಿನದಾದಂಥ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂಥೇಳಿ ಹೇಳಲಾಗಿದೆ. ಈ ಜಗತ್ತು ಇಂದು ಹೇಗಿದೆ ಅಂದರೆ, ಕಾಸೇ ಲೇಸು ಯಾಕೆ ಏಸು, ಕಾಸೇ ಲೇಸು ಯಾಕೆ ಏಸು. ಆದರೆ ನಮಗೆ ಸುಜ್ಞಾನ ಗ್ರಂಥದ ವಾಚನ ತಿಳಿಸ್ತಾ ಇದೆ ಅಧ್ಯಾಯ 7ರಲ್ಲಿ, ಜ್ಞಾನದ ಮುಂದೆ ಸಿರಿ ಸಂಪತ್ತು, ಕಾಸು ಬರೀ ಪೂಸು, ಅಂದರೆ ಶೂನ್ಯ. ಕಾಸು ಯಾವತ್ತೂ ನಮ್ಮನ್ನು ಉನ್ನತಿಗೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಸು ಬೇಕು, ಆದರೆ ಕಾಸಿಗಿಂತ ಏಸು ಯಾಕೆ ಅಂತ ಹೇಳಿದರೆ ನಮ್ಮನ್ನು ಅದು ಉನ್ನತಿಗೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಸುಜ್ಞಾನ ಗ್ರಂಥದಲ್ಲಿ ಅಧ್ಯಾಯ 7, ನಾನು ಪ್ರಾರ್ಥನೆ ಮಾಡಿದೆ ಏತಕ್ಕಾಗಿ? ಜ್ಞಾನಕ್ಕಾಗಿ. ಆದ್ದರಿಂದಲೇ ನನಗೆ ತಿಳುವಳಿಕೆ ನೀಡಲಾಯಿತು, ಜ್ಞಾನ ನೀಡಲಾಯಿತು. ಇಂತಹ ಸುಜ್ಞಾನ ಐಶ್ವರ್ಯಕ್ಕಿಂತ, ರಾಜ್ಯದಂಡಕ್ಕಿಂತ, ಸಿಂಹಾಸನಕ್ಕಿಂತ, ಚಿನ್ನಕ್ಕಿಂತ, ರತ್ನಕ್ಕಿಂತ ಮಿಗಿಲಾದುದು ಈ ಸುಜ್ಞಾನ. ಹಣ ಅಲ್ಲ. ಇದೆಲ್ಲವೂ ನಮಗೆ ಸಿಗುವುದು ಯಾರಿಂದ? ಯೇಸುವಿನಿಂದ. ಕಾಸು ನನಗೆ ಯಾರಾಗಬೇಕು? ಯೇಸು ಆಗಬೇಕು. ಹೌದು, ಕ್ರಿಸ್ತ ಯೇಸುವನ್ನು ಈ ಜ್ಞಾನಕ್ಕೆ ಇಂದು ಹೋಲಿಸಲಾಗಿದೆ. ಈ ಯೇಸುವನ್ನು ನೀನು ಬಯಸು, ಆಗ ಬರುವುದು ನಿನ್ನ ಜೀವನದಲ್ಲಿ ತನ್ನಷ್ಟಕ್ಕೆ ಕಾಸು. ಅಂದರೆ ಯೇಸುವನ್ನು ಹಿಂಬಾಲಿಸಿದರೆ ಮಾತ್ರ ಕಾಸು ಸಿಗುವುದು ಅಂತೇಳಿ ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಯೇಸುವನ್ನು ಹಿಂಬಾಲಿಸು, ಕಾಸು ಸಿಗುತ್ತೆ, ಇಲ್ಲ. ಯೇಸುವಿಗೆ ಮೊದಲ ಪ್ರಾಶಸ್ತ್ಯ ಕೊಡು, ಆಗ ನಿನಗೆ ಐಶ್ವರ್ಯವು, ಆರೋಗ್ಯವು, ಆಸ್ತಿಯು ಎಲ್ಲವೂ ತನ್ನಷ್ಟಕ್ಕೆ ತಾನೇ ಒದಗುವುದು. ನಿನ್ನ ಅಗತ್ಯ ದೇವರಿಗೆ ಗೊತ್ತಿದೆ, ದೇವರಿಗೆ ತಿಳಿದಿದೆ ನಿನಗೆ ಎಷ್ಟು ಅಗತ್ಯ ಇದೆ ಅಂತ ಹೇಳಿ. ನೀನು ಕಾಸಿನ ಹಿಂದೆ ಓಡಾಡುವುದು ಬೇಡ. ಇಂದು ನಾನು ನಿಮಗೆ ನಿಜವಾಗಿ ಹೇಳಬಲ್ಲೆ ಪ್ರಿಯ ಸಹೋದರ ಸಹೋದರಿಯೇ, ಈ
ದೇವವಾಕ್ಯದ ಚಿಂತನೆಯನ್ನು ಆಲಿಸುತ್ತಿರುವಂತಹ ನಮ್ಮ ಹಲವರ ಜೀವನದಲ್ಲಿ ನಾವು ದೇವರಿಗೆ, ಯೇಸು ಕ್ರಿಸ್ತರಿಗೆ ಪ್ರಾಶಸ್ತ್ಯ ನೀಡಿದ್ದರಿಂದ ನಮಗೆ ಐಶ್ವರ್ಯ ಬರಲಿಲ್ಲವೇ? ನಿಮ್ಮ ಬಿಸ್ನೆಸ್, ನಿಮ್ಮ ಉದ್ಯಮ ಉನ್ನತಿಗೆ ಏರಲಿಲ್ಲವೇ? ನಿಮ್ಮ ಕುಟುಂಬದಲ್ಲಿ ಹಣದ ಕೊರತೆ ನೀಗಲಿಲ್ಲವೇ? ಹೌದು, ಏಕೆಂದರೆ ನಿಮ್ಮ ಬದುಕಿನಲ್ಲಿ ಕಾಸು ಯಾರಾಗಿದ್ದರೂ ಯೇಸು. ದೇವರಿಗೆ ಪ್ರಾಶಸ್ತ್ಯ ನೀಡಿದ್ದರಿಂದ ಅದು ಬಂತು. ಇನ್ನು ಹಲವರಲ್ಲಿ ಕೆಲವು ಜನರು ಹೇಳ್ತಾರೆ, ನಮಗೆ ಕಾಸು ಮಾತ್ರ ಸಾಕು, ಯೇಸು ಬೇಡ, ದೇವರು ಬೇಡ. ಅಂಥವರು ಅಧೋಗತಿಗೆ ಇಳಿದದ್ದನ್ನು ಕೂಡ ನಾವು ಇತಿಹಾಸದಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡ್ತೇವೆ. ಆದ್ದರಿಂದಲೇ ಪ್ರೀತಿಯ ಸಹೋದರ ಸಹೋದರಿ, ತಿಳಿದುಕೋ, ಅರಿತುಕೋ, ಕಾಸಿದ್ದರೆ ನೀನು ಆಗಲಾರೆ ಬಾಸು. ಏಕೆಂದರೆ ಕಾಸೇ ಲೇಸು ಎಂದಾಗ ಓಡಿ ಹೋಗುವರು ನನ್ನ ಮತ್ತು ನಿಮ್ಮ ಪ್ರೀತಿಯ ಯೇಸು. ಕಾಸೇ ಲೇಸು ಎಂದಾಗ ಓಡಿ ಹೋಗುವರು ಯೇಸು. ಒಂದನ್ನು ಮಾತ್ರ ನಾವು ಎಂದಿಗೂ ಮರೆಯಬಾರದು. ಈ ಲೋಕಕ್ಕೆ ನಾವು ಪಾದಾರ್ಪಣೆ ಮಾಡಿದಾಗ ಬರಿಗೈಯಲ್ಲೇ ಬಂದೆವು ಮತ್ತು ಬರಿಗೈಯಲ್ಲೇ ತೆರಳುವೆವು. ಚಕ್ರವರ್ತಿ ಅಲೆಕ್ಸಾಂಡರ್ನ ಜೀವನವನ್ನು ನೆನಪಿಸಿ. ಆತ ಬರಿಗೈಯಲ್ಲೇ ಬಂದ, ಬರಿಗೈಯಲ್ಲೇ ಹೋದ. ತಾನು ಮರಣವನ್ನು ಅಪ್ಪಿದಾಗ ತನ್ನ ಆಪ್ತರಿಗೆ ಆತ ತಿಳಿಸಿದ, ನನ್ನನ್ನು ಶವಪೆಟ್ಟಿಗೆಯಲ್ಲಿ ಇರಿಸುವಾಗ ನನ್ನ ಎರಡೂ ಕೈಗಳನ್ನು ಹೊರಚಾಚಿ ನಿಲ್ಲಿಸಿರಿ, ಆಗ ಲೋಕವು ತಿಳಿಯುವುದು ನಾನು ಇಡೀ ಲೋಕವನ್ನು ಗೆಲ್ಲಲಿಲ್ಲ, ಗೆದ್ದರೂ ಕೂಡ ಬರಿಗೈಯಲ್ಲೇ ಬಂದೆ, ಬರಿಗೈಯಲ್ಲೇ ತೆರಳಿದೆ. ಆತ ಕಾಸಿಗೆ ಪ್ರಾಶಸ್ತ್ಯವನ್ನು ನೀಡಲಿಲ್ಲ. ಆತ್ಮೀಯರೇ, ಆದ್ದರಿಂದಲೇ ಒಂದು ಗೀತೆ ಸುಂದರವಾಗಿ ಬರೆಯಲ್ಪಟ್ಟಿದೆಯಲ್ಲವೇ? ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಹಣವಾದೆಲ್ಲ ಧೂಳು, ಸ್ಥಾನಮಾನ ಸ್ಥಿರವಲ್ಲ ನೋಡು, ನಿತ್ಯ ಜೀವ ತರುವ ಯಾರಲ್ಲಿಗೆ ಓಡು? ಯೇಸುವಲ್ಲಿಗೆ ಓಡು. ಹೌದು, ನಿತ್ಯ ಜೀವವನ್ನು ನೀಡುವಂತಹ, ನಮಗೆ ಅಮರ ಜೀವವನ್ನು ನೀಡುವಂತಹ ಯೇಸುವಲ್ಲಿಗೆ ನಾನು ಮತ್ತು ನೀವು ಓಡಬೇಕು. ಸಂತ ಮತ್ತಾಯನು ಬರೆದಂಥ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 26 ಓದಿ ನೋಡಿ. ಸಂತ ಮಾರ್ಕನು ಬರೆದಂಥ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 36 ಓದಿ ನೋಡಿ. ಸಂತ ಲೂಕನು ಬರೆದಂಥ ಶುಭ ಸಂದೇಶ ಅಧ್ಯಾಯ 9 ವಾಕ್ಯ 25 ಓದಿ ನೋಡಿ. ಅಲ್ಲಿ ಬರೆದಿದೆ, ಈ ಲೋಕವನ್ನೆಲ್ಲ ಗೆದ್ದು ಆಸ್ತಿ ಪಾಸ್ತಿ ಹಣ ಅಂತಸ್ತು ಮಾಡಿ ನಿನ್ನ ಆತ್ಮವನ್ನು ನೀನು ಕಳೆದುಕೊಂಡರೆ ಅದರಿಂದ ನಿನಗೇನು ಪ್ರಯೋಜನ ಮಾನವ? ಸುಂದರವಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಒಂದು ಪುಟ್ಟ ನಿದರ್ಶನದ ಮುಖಾಂತರ ಈ ಒಂದು ಚಿಂತನೆಯನ್ನು ಮುಂದುವರೆಸೋಣ. ಅದೊಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿದ್ದ ಸಾಹುಕಾರಪ್ಪ, ಅವನಿಗೆ ಹಣ ಆಸ್ತಿ ಅಂತಸ್ತು ಅಂದರೆ ಅದೆಷ್ಟು ಖುಷಿ, ಎಷ್ಟು ಚಂದ. ಅವನಿಗೆ ಹಣ ಆಸ್ತಿ ಇದ್ದರೆ ಸಾಕು, ಏನೂ ಬೇಡ. ಆ ಸಾಹುಕಾರಪ್ಪನಿಗೆ ವಯಸ್ಸಾಯಿತು. ವಯಸ್ಸಾಗಿ ಇನ್ನೇನೋ ಕೊನೆ ಉಸಿರೆಳುವಂಥ ಸಮಯ. ಆತ ಕಾಯಿಲೆಯಲ್ಲಿ ಬಿದ್ದ. ಆತ ಹಾಸಿಗೆಯಲ್ಲಿ ಮಲಗಬೇಕಾದ್ರೆ ಇನ್ನು ಕೆಲವು ಗಂಟೆಗಳಲ್ಲಿ ಕೊನೆ ಉಸಿರು ಎಳಿಬೇಕಾಗಿದೆ. ವೈದ್ಯರನ್ನು ಕರೆಯಲಾಯಿತು. ವೈದ್ಯರು ಹೇಳಿದರು, ಇನ್ನು 1 ಗಂಟೆಗಳ ಕಾಲ ಆತ ಬದುಕುವುದು, 1 ಗಂಟೆ ನಂತರ ಆತನ ಪ್ರಾಣಪಕ್ಷಿ ಆರಿ ಹೋಗುವುದು ಅಂತ ಹೇಳಿದರು ಡಾಕ್ಟ್ರು. ಮನೆಯವರೆಲ್ಲ ಈ ಹಾಸಿಗೆಯ ಸುತ್ತ ನೆರೆದ್ರು. 1 ಗಂಟೆ, ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, ಇನ್ನು ಕೇವಲ 5 ನಿಮಿಷ. 1 ಗಂಟೆ ಕಳೆದೇ ಹೋಯಿತು. ಸಾಹುಕಾರಪ್ಪ ಸಾಯಲೇ ಇಲ್ಲ. 1:15 ಗಂಟೆ ಆಯಿತು. ಸಾಹುಕಾರಪ್ಪ ಕಣ್ಣು ಮುಚ್ಚಿದ್ದನೇ ಹೊರತು ಆತನ ಹೃದಯ ಬಡಿತ, ಆತನ ದೇಹದಲ್ಲಿ ಬಿಸಿ ಆಗಲೇ ಹಾಗೇ ಇತ್ತು. ಜೀವ ಇನ್ನೂ ಇತ್ತು, ಉಸಿರಾಡ್ತಾನೆ ಇದ್ದ ಆತ. ಅಲ್ಲಿದ್ದವರಿಗೆ ಎಲ್ಲರಿಗೆ ಒಂದು ಆಶ್ಚರ್ಯ, ಈ ಮನುಷ್ಯ, ಈ ಸಾಹುಕಾರಪ್ಪ ಬದುಕೋದು ಇಲ್ಲ ಅಂತಾನೆ, ಸಾಯೋದು ಇಲ್ಲ ಅಂತಾನೆ. ಯಾತಕ್ಕಪ್ಪ? ಆ ಸಾಹುಕಾರಪ್ಪನೊಂದಿಗೆ ಒಡನಾಟದಿಂದ ಇದ್ದಂತಹ ಒಬ್ಬ ವ್ಯಕ್ತಿ ಆಗ ಮುಂದೆ ಬರ್ತಾನೆ, ಹೇಳ್ತಾನೆ, ಈ ಸಾಹುಕಾರಪ್ಪನಿಗೆ 1 ರೂಪಾಯಿ ನಾಣ್ಯವನ್ನು ಮತ್ತು 100 ರೂಪಾಯಿ ನೋಟನ್ನು ಚಂದ ಮಾಡಿ ಅರೆದು ಕುಡಿಸಿ, ಆಗ ಆತನ ಪ್ರಾಣಪಕ್ಷಿ ಹಾರಿ ಹೋಗುವುದು. ಇದನ್ನು ತಿಳಿದಂಥ ಜನ ಅದನ್ನು ಮಾಡಿ ಅವನಿಗೆ ಕುಡಿಸ್ತಾರೆ. ಸಾಹುಕಾರಪ್ಪನ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ. ನೋಡಿ ಆತ್ಮೀಯರೇ, ಈ ಸಾಹುಕಾರಪ್ಪ ತನ್ನ ಬದುಕಿನಲ್ಲಿ ಹಣಕ್ಕೆ ನೀಡಿದಂತಹ ಪ್ರಾಶಸ್ತ್ಯ, ಹಣ ಆಸ್ತಿ ಅಂತಸ್ತು, ಇದರ ಬಗ್ಗೆ ನಾನೀಗ ಕೀಳಾಗಿ ಮಾತನಾಡ್ತಾ ಇಲ್ಲ. ಇವುಗಳ ಅಗತ್ಯ ನನಗೂ ಇದೆ, ನಿಮಗೂ ಇದೆ, ಹೌದು. ಆದರೆ ಎಷ್ಟರ ಮಟ್ಟಿಗೆ ಇದರ ಅಗತ್ಯ? ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಕ್ರಿಸ್ತರ ಬಳಿಗೆ ಒಬ್ಬ ದಾರಿಹೋಕ ಮೊಣಕಾಲೂರಿ ಕೇಳುವಂಥ ಪ್ರಶ್ನೆ, ಒಳ್ಳೆಯ ಗುರುವೇ, ಅಮರ ಜೀವವನ್ನು ಪಡೆಯಲು ನಾನೇನು ಮಾಡಬೇಕು? ಯೇಸು ಕ್ರಿಸ್ತರು ಹೇಳ್ತಾರೆ, 10 ಆಜ್ಞೆಗಳನ್ನು ಪಾಲಿಸು, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮೋಸ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು.
ಆ ದಾರಿ ಹೋಗಿ ಹೇಳ್ತಾನೆ, ಇವೆಲ್ಲವನ್ನ ಪಾಲಿಸ್ಕೊಂಡು ಬಂದಿದ್ದೇನೆ, ಆದರೆ ಒಂದು ಮಾತ್ರ ಬಾಕಿ ಇದೆ. ಯೇಸು ಕ್ರಿಸ್ತರು ಹೇಳ್ತಾರೆ, ಹೋಗು, ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಹಣವನ್ನೆಲ್ಲ ತೆಗೆದುಕೊಂಡು ಬಂದು ಬಡಬಗ್ಗರಿಗೆ ದಾನ ಮಾಡು. ಅವನಿಗೆ ಆಗಲಿಲ್ಲ, ಸ್ವಾಮಿ ನನಗೆ ಅದೂ ಬೇಕು, ಸ್ವರ್ಗ ಸಾಮ್ರಾಜ್ಯನೂ ಬೇಕು, ಹಣನೂ ಬೇಕು. ಎರಡೂ ಒಂದನ್ನು ನಾವು ಬಯಸಬೇಕಾದರೆ ಒಂದನ್ನು ಕಳೆದುಕೊಳ್ಳಬೇಕಾಗುತ್ತದೆ ಆತ್ಮೀಯರೇ. ಆಗ ಯೇಸು ಎಲ್ಲರತ್ತ ಕಣ್ಣೆತ್ತಿ ನುಡಿಯುತ್ತಾರೆ, ಐಶ್ವರ್ಯ ಉಳ್ಳವನಿಗೆ ದೇವರ ಸಾಮ್ರಾಜ್ಯ ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ನೋಡಿ. ಹೌದು, ಆ ದಾರಿ ಹೋಕನ ಮನಸ್ಸು ಹೇಗಿತ್ತು ಅಂದರೆ, ಕೋತಿಯ ಮುಷ್ಟಿಯಲ್ಲಿ ಕಡಲೆ ಬೀಜ ಇದ್ದಂಗಿತ್ತು. ಕೋತಿ ಮುಷ್ಟಿಯಲ್ಲಿ ಕಡಲೆ ಬೀಜ ಇಟ್ಕೊಂಡ್ರೆ ಅದು ಬಿಡೋದೇ ಇಲ್ಲ, ಯಾಕಂದರೆ ಅದರ ಮೇಲೆ ಅದಕ್ಕೆ ಬಹಳಷ್ಟು ಆಸೆ ಇರುತ್ತದೆ. ಐಶ್ವರ್ಯ ಉಳ್ಳವರು ಎಂದರೆ ಯಾರು ಆತ್ಮೀಯರೇ? ಕೇವಲ ಶ್ರೀಮಂತಿಕೆಗೆ ಬೆಲೆ ಕೊಡುವವರು, ಹಣ ಹಣ ಎಂದು ಹಣದ ಹಿಂದೆಯೇ ಓಡಾಡುವವರು, ತನ್ನಲ್ಲಿ ಇದ್ದರೂ ಕೂಡ ಇತರರೊಂದಿಗೆ ಹಂಚಿಕೊಂಡು ಬದುಕುವಂಥ ಬದುಕು ಬಾಳದವರು. ಈ ಪ್ರಪಂಚದಲ್ಲಿ ಅದೆಷ್ಟೋ ಶ್ರೀಮಂತರು, ಐಶ್ವರ್ಯವುಳ್ಳವರು ತಮ್ಮಲ್ಲಿ ಶ್ರೀಮಂತಿಕೆ ಇದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಎಲೆಮರೆಯ ಕಾಯಿಯಂತೆ ಎಷ್ಟೋ ಮಂದಿ ಶ್ರೀಮಂತರು ಬಡಬಗ್ಗರಿಗೆ ದಾನವನ್ನು ಮಾಡುವುದನ್ನು ನೋಡಿಲ್ಲವೇ? ಇಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಿನ್ನಲ್ಲಿ ಐಶ್ವರ್ಯ, ಹಣ, ಆಸ್ತಿ ಇದ್ದೇ ಆದರೆ ನೀನು ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದು ಕಾರ್ಯ ಮಾಡಬೇಕಾದುದು, ಅದು ನಿನ್ನ ನೆರೆಹೊರೆಯವರಲ್ಲಿ ಅದನ್ನು ಹಂಚಿಕೊಂಡು ಬಾಳು. ಅದನ್ನು ಬ್ಯಾಂಕ್ನಲ್ಲಿಟ್ಟು ತುಕ್ಕು ಹಿಡಿಯಲು ಬಿಡಬೇಡ. ಇಹದಲ್ಲಿ ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡಬೇಡಿರಿ, ಅಲ್ಲಿ ತುಕ್ಕು ಹಿಡಿಯುವುದು. ನಿಮ್ಮ ಆಸ್ತಿ ಪಾಸ್ತಿಯನ್ನು ಪರದಲ್ಲಿ ಶೇಖರಿಸಿಡಿರಿ, ಅಲ್ಲಿ ದೇವರ ಅನುಗ್ರಹವು ನಿಮಗೆ ಲಭಿಸುವುದು. ಇಂದು ಪ್ರಸ್ತುತ ಸಮಾಜದಲ್ಲಿ ನಾವು ನೋಡುತ್ತೇವೆ ಏನಾಗ್ತಾ ಇದೆ. ಐಶ್ವರ್ಯಕ್ಕೆ ನೀಡುವಂತಹ ಬೆಲೆ ಮಾನವೀಯತೆಗೆ, ದೈವತ್ವಕ್ಕೆ, ಆಧ್ಯಾತ್ಮಿಕತೆಗೆ ಎಲ್ಲೂ ನೀಡ್ತಾ ಇಲ್ಲ. ಇಂದಿನ ಸಮಾಜದ ಫಿಲಾಸಫಿ, ತತ್ವಶಾಸ್ತ್ರ ಹೇಗಿದೆ ಅಂತ ಹೇಳಿದರೆ, ಡೂ ವಾಟ್ ಎವರ್ ಯು ವಾಂಟ್, ಅರ್ನ್ ಮನಿ. ಡೂ ವಾಟ್ ಎವರ್ ಯು ವಾಂಟ್, ಅರ್ನ್ ಮನಿ. ಡೋಂಟ್ ಗೋ ಟು ಲರ್ನ್, ಓನ್ಲಿ ಅರ್ನ್. ಡೋಂಟ್ ಗೋ ಟು ಲರ್ನ್, ಓನ್ಲಿ ಅರ್ನ್. ಮಾನವೀಯತೆಗೆ, ಜ್ಞಾನ ಸಂಪಾದನೆಗೆ ಅಲ್ಲಿ ಬೆಲೆಯೇ ಇಲ್ಲ. 10 ರೂಪಾಯಿ ಇದ್ದರೂ ಕೂಡ ಅವನನ್ನು ಸಾಯಿಸಿ ಲೂಟಿ ಮಾಡು. ಕತ್ತು ಕುಯ್ದಾದರೂ ಪರವಾಗಿಲ್ಲ, ಚೈನು ಎಳೆದು ಲೂಟಿ ಮಾಡು. ಕೊಲೆ ಮಾಡಿಯಾದರೂ ಹಣ ಮಾಡು, ಮೋಸ ಮಾಡಿಯಾದರೂ ಹಣ ಮಾಡು. ಸ್ತ್ರೀಯರನ್ನು, ಹೆಂಡತಿಯರನ್ನು, ಮಹಿಳೆಯರನ್ನು, ಮಕ್ಕಳನ್ನು ಮಾರಿಯಾದರೂ ಕೂಡ ಹಣ ಮಾಡು. ಕೊಳಚೆಯ ಚರಂಡಿಯಲ್ಲಿ ಬಿದ್ದರೂ ಕೂಡ ಅದನ್ನು ಎರ್ಕಿ ತೆಗೆದು ತೊಳೆದು ಅದನ್ನು ನೀನು ಸಂಪಾದನೆ ಮಾಡು. ಇಂತಹ ಮನಸ್ಸುಳ್ಳವಂತಹ ಜನರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಮನುಷ್ಯನ ಆಸೆಗೆಂದು ಮಿತಿ ಇಲ್ಲ. ಆದ್ದರಿಂದಲೇ ಒಂದು ಹಾಡು ಬರೆಯಲ್ಪಟ್ಟಿದೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹೌದು, ಬಾನಿಗೆ ಎಲ್ಲೇ ಇಲ್ಲ. ಅಂತೆಯೇ ಮನುಷ್ಯನ ಆಸೆಗೆ, ಮನುಷ್ಯನ ಹಣದ ಆಸೆಗೆ ಮಿತಿಯೇ ಇಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಸಿಗುವ ವ್ಯಕ್ತಿಯನ್ನು ನೋಡಿ, ಅವನ ಮನೋಭಾವ, ಇತ್ತ ಅಕ್ಕಿಯ ಮೇಲೂ ಆಸೆ, ಅತ್ತ ನೆಂಟರ ಮೇಲೂ ಆಸೆ. ಅಂದರೆ ಮೋಕ್ಷ ರಾಜ್ಯವನ್ನು ಪಡೆಯುವ ಆಸೆ ಒಂದು ಕಡೆ ಆದರೆ, ಅತ್ತ ಪ್ರಾಪಂಚಿಕ ಆಸ್ತಿಯ ಮೇಲೆ, ಪ್ರಾಪಂಚಿಕ ಆಸ್ತಿಯನ್ನು ಭೋಗಿಸುವಂತಹ ಆಸೆಯೂ ಕೂಡ ಆತನಲ್ಲಿತ್ತು. ಹಂದಿಗೆ ಕೊಚ್ಚೆ ನೀರಿನಲ್ಲಿ ಮಿಂದು ಮೇಯುವಷ್ಟು ಖುಷಿ, ಸ್ವರ್ಗದ ತಿಳಿ ನೀರಿನಲ್ಲಿ ಅಲ್ಲ. ಕೋಳಿಗೆ ತಿಪ್ಪೆಯಲ್ಲಿ ಸಿಗುವ ಮುತ್ತನ್ನು ಕಾಲಿನಿಂದ ಒದ್ದು ಕಲ್ಮಶ ಆಹಾರವನ್ನು ಹೆಕ್ಕಿ ತಿನ್ನುವ ಆಸೆ, ಸಂತೋಷ. ಆದರೆ ಅದಕ್ಕೆ ಮೇಜ್ ಮೇಲೆ ಕೂರಿಸ್ಕೊಂಡು ಆಹಾರವನ್ನು ಹಾಕಿದರೆ ಅದು ತಿನ್ನಲಿಕ್ಕೆ ಆಸೆ ಆಗೋದಿಲ್ಲ. ನೋಡಿ ಅದರ ಆಸೆ ಹೇಗಿದೆ ಅಂತೇಳಿ. ಅಂತೆಯೇ ಈ ಶ್ರೀಮಂತಿಕೆ, ಹಣದ, ಐಶ್ವರ್ಯದ ಆಸೆ ಇರುವವನಿಗೆ ಆಧ್ಯಾತ್ಮಿಕತೆಯ ಮೇಲೆ ಆಸೆ ಇಲ್ಲ, ಧಾರ್ಮಿಕತೆಯ ಮೇಲೆ ಆಸೆ ಇಲ್ಲ, ಪರರೊಂದಿಗೆ ಹಂಚಿಕೊಂಡು ಬಾಳುವಂಥ ಆಸೆ ಇಲ್ಲ. ಬರೀ ಹಣದ ಆಸೆ, ಆಸೆ ಆಸೆ ಆಸೆ, ಹಣ ಹಣ ಹಣ. ಹಣ ಅಂದರೆ ಹೆಣನು ಬಾಯಿ ಬಿಡ್ತಾ ಇದೆ. ಹೌದು ಆತ್ಮೀಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಇಬ್ರಿಯರಿಗೆ ಬರೆದಂಥ ಪತ್ರದಲ್ಲಿ ಸುಂದರವಾಗಿ ನಮಗೆ ತಿಳಿಸ್ತಾ ಇದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿದೆ. ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಯಾವುದರ ಹಿಂದೆ ನೀನು ಹೋಗಬೇಕು ಅಂತೇಳಿ. ಕೆಲವೊಮ್ಮೆ ಶ್ರೀಮಂತಿಕೆ ಇದ್ದರೂ ನಾವು ಹೇಳ್ತೇವೆ, ಅರ್ಪಿಸ ಕಾಣಿಕೆ ಎನ್ನಲಿ ಬೇರೇನಿಲ್ಲ, ಐಶ್ವರ್ಯ ಸಿರಿತನವ ನೀಡಲು ಏನಾಗಿಲ್ಲ. ಎಲ್ಲನೂ ಇದೆ, ಏನೂ ಇಲ್ಲ ಅಂತ ಹೇಳ್ತೀವಿ. ಆಗ ಬರುವುದು ನಮಗೆ ಕೊರತೆ. ಈ ಬಾಳು 3 ದಿನದ ಮಾತ್ರ. ಒಂದು ದಿನ ನಾವು ಹುಟ್ಟುತ್ತೇವೆ,
ಇನ್ನೊಂದು ದಿನ ಬದುಕ್ತೇವೆ ಕೆಲವು ಕಾಲ, ಮೂರನೇ ದಿನ 6 ಅಡಿ 3 ಅಡಿ. ಆದ್ದರಿಂದ ಮನುಜ ಅರಿತುಕೋ, ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಹಣವದೆಲ್ಲ ಧೂಳು, ಸ್ಥಾನಮಾನ ಸ್ಥಿರವಲ್ಲ ನೋಡು, ನಿತ್ಯ ಜೀವ ತರುವಂಥ ಯೇಸುವಲ್ಲಿಗೆ ನೀನು ಓಡು. ಒಂದು ಕ್ಷಣ ಕೈಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ಓ ದೇವ, ನನ್ನ ಬಾಳಿನಲ್ಲಿ ನೀನು ನನಗೆ ಐಶ್ವರ್ಯವನ್ನು ನೀಡಿದ್ದಕ್ಕಾಗಿ, ಹಣವನ್ನು ನೀಡಿದ್ದಕ್ಕಾಗಿ, ಆಸ್ತಿಯನ್ನು ನೀಡಿದ್ದಕ್ಕಾಗಿ ನನಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಹಣ, ಆಸ್ತಿ, ಅಂತಸ್ತು ನನ್ನ ಬದುಕಿನಲ್ಲಿ ಮಾತ್ರ ನಾನು ಅದನ್ನು ಅನುಭವಿಸದೆ ಇತರರೊಂದಿಗೆ ಹಂಚಿ ಬಾಳಿ, ಎಲ್ಲರೊಂದಿಗೆ ಹಂಚಿಕೊಂಡು ಬಾಳಿದಾಗ ಸಂತೋಷ ಆಗುತ್ತದೆ ಎಂಬಂಥ ಅನುಭವವನ್ನು ಪಡೆದು ಇತರರೊಂದಿಗೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಹಂಚಿಕೊಂಡು ಬಾಳುವಂಥ ಭಾಗ್ಯವನ್ನು ಕರುಣಿಸು. ಆಮೆನ್.